ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ತುಂಬ ದಿನ ಆದ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ. ವ್ಲಾಗ್ ಅಲ್ಲ, ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೆ. ಯಾಕಂತ ಹೇಳಿದ್ರೆ ತುಂಬ ಜನ ತುಂಬ ಕ್ವೆಶನ್ ಕೇಳಿದ್ರಿ. ಖಂಡಿತ ಅದಕ್ಕೆಲ್ಲ ಆನ್ಸರ್ ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಗ್ಗೆ. ಸೊ ಆಲ್ರೆಡಿ ತುಂಬ ಕಡೆಯಿಂದ ಆರ್ಡರ್ ಎಲ್ಲ ಬರ್ತಾ ಇದೆ. ಸೊ ತುಂಬ ಬೇರೆ ಬೇರೆ ಪ್ಲೇಸಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ಇಡೀ ಇಂಡಿಯಾದಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಆರ್ಡ್ರ್ ಬರ್ತಾ ಇರೋದಕ್ಕೆ. ಪ್ರತಿದಿನ ಅವರಿಗೆ ರೀಚ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೇನೆ. ಬಟ್ ಕೆಲವರಿಗೆಲ್ಲ ಲೇಟ್ ಆಗ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಆರ್ಡ್ರ್ ಎಲ್ಲ ನಾನು ಆಲ್ರೆಡಿ ರೀಚ್ ಮಾಡಿಸಿದ್ದೇನೆ. ಇನ್ನೂ ಕೆಲವರು ತುಂಬ ಜನ ಮಾಡಿದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಖಂಡಿತ ಎಲ್ರಿಗೂ ರೀಚ್ ಮಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಲೇಬೇಕು. ಏನಂತ ಹೇಳಿದರೆ, ಆಯಿಲ್ ತಗೊಳ್ತಾರೆ, ಪೇಮೆಂಟ್ ಮಾಡಲ್ಲ. ಈಗ ನೋಡಿ, ನಿಮಗೆ ಗೊತ್ತಿರ್ಬೋದು, ಕೊರಿಯರ್ ಮಾಡುವಾಗ ನಾನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆನ್ಲೈನ್ ಪೇಮೆಂಟೇ ಮಾಡಲಿಕ್ಕೆ ಹೇಳೋದು. ಮತ್ತು ಅದಕ್ಕೆ ಕೊರಿಯರ್ಗೆ ಬೇಕಾದ ಚಾರ್ಜ್ ಎಲ್ಲ ನಾನೇ ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಿಡ್ತೇನೆ. ಆದರೆ ನಾನೀಗ ನೋಡಿ, ಒಂದು ಬಾಟಲ್ ಅಂದರೆ 100 ml ಒಂದು ಬಾಟಲ್ಗೆ 150 ರೂಪೀಸ್ ಇರೋದು ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ಗೆ. ಓಕೆ, ಅದರಲ್ಲಿ ನನಗೆ ಕೊರಿಯರ್ ಚಾರ್ಜ್ ಅಂತ 43 ರೂಪೀಸ್ ಬರುತ್ತೆ. 43-50 ರೂಪೀಸ್, ಕೆಲವೊಂದು ಸಲ 62 ರೂಪೀಸ್ ಎಲ್ಲ ಕೊರಿಯರ್ ಚಾರ್ಜ್ ಬರುತ್ತೆ. ಬಟ್ ನಾನು ಕೊರಿಯರ್ ಚಾರ್ಜ್ ಪೇ ಮಾಡಲಿಕ್ಕೆ ಹೇಳೋದು ಜಸ್ಟ್ ಒಂದು 30 ರೂಪೀಸ್ ಅಷ್ಟೇ. ಓಕೆ, ಫಸ್ಟಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದೆ, ಈಗ 30 ರೂಪೀಸ್ ಚಾರ್ಜ್ ಮಾಡ್ತೇನೆ. ಅಲ್ಲಿ ನನಗೆ ಕೂಡ ಲಾಸ್ ನೋಡಿ, ಅಲ್ಲಿ ಎಷ್ಟು 13-14 ರೂಪಾಯಿ ಎಷ್ಟು ಲಾಸ್ ಆಗುತ್ತೆ. ಬಟ್ ಅವರಿಗೆ ಕಷ್ಟ ಆಗಬಾರ್ದು ಅನ್ನೋಂತ, ಅಂದರೆ ಯಾರು ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಜಸ್ಟ್ 30 ರೂಪೀಸ್ ಮಾತ್ರ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡೋದು. ಅಂದರೆ 150 + 30 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇನೆ ಅಷ್ಟೇ. ಆದರೂ ಕೂಡ ಪೇಮೆಂಟ್ ಮಾಡಲ್ಲ. ನಾನು ಫಸ್ಟಿಗೆ ಹೇಳಿರ್ತೇನೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು, ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ. ಓಕೆ ಅಂತ ಹೇಳಿರ್ತಾರೆ. ಬಟ್ ಫೈನಲ್ ಆಗುವಾಗ ನಾಳೆ ಕಳಿಸ್ತೇನೆ, ಇವತ್ತು ಶುಕ್ರವಾರ ಕಳಿಸಲ್ಲ, ಶನಿವಾರ ಕಳಿಸ್ತೇನೆ, ಆ ಥರ ಎಲ್ಲ ಹೇಳಿ ಏನು ಮಗ್ಗ ಮಾಡೋದು ಅಂತ ಹೇಳ್ತಾರಲ್ಲ ನಮ್ಮ ಭಾಷೆಯಲ್ಲಿ, ಆ ಥರ ಮಾಡ್ತಾರೆ. ಅಂದರೆ ಜಸ್ಟ್ ಒಂದು 180 ರೂಪೀಸಿಗೆ ಕಾಡಿ ಬೇಡಿ ತಗೊಳ್ಳುವ ಹಾಗೆ ಆಗಿದೆ. ಜಸ್ಟ್ ಹೇಳೋದಷ್ಟೇ, ಆ ಥರ ಮಾಡಬೇಡಿ. ಯಾಕಂತ ಹೇಳಿದರೆ ನಾವೇನು ಪ್ರಾಫಿಟ್ ಇಟ್ಕೊಂಡು ನಾವು ಈ ಒಂದು ಬಿಸ್ನೆಸ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಯೂಟ್ಯೂಬ್ ವೀಡಿಯೋ, ನನಗೆ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಯೂಟ್ಯೂಬ್ ವೀಡಿಯೋ ಮಾಡಿದ್ದೆ. ಸೊ ಅದರಿಂದಾಗಿ ಆರ್ಡ್ರ್ ಬರ್ತಾ ಇತ್ತು, 1, 2, 3 ಹಾಗೆ ಆರ್ಡ್ರ್ ಬಂದು ಇವತ್ತು 250ಕ್ಕಿಂತ ಹೆಚ್ಚು ಆರ್ಡ್ರ್ ಬಂದಿದೆ. ಅದು ತುಂಬ ಖುಷಿ ಇದೆ. ಸೊ ತುಂಬ ಜನ ರಿಸಲ್ಟ್ ಹೇಳ್ತಿದ್ದಾರೆ, ಹೇರ್ ಫಾಲ್ ಕಡಿಮೆ ಆಗಿದೆ. ಮತ್ತು ತುಂಬ ಜನ ಕೇಳೋದು, ಈ ಏಜ್ ಆದವರಿಗೆ ವೈಟ್ ಹೇರ್ ಇರುತ್ತಲ್ವಾ, ಅದು ಕೂಡ ಬ್ಲ್ಯಾಕ್ ಆಗುತ್ತಾ ಅಂತ. ಅದು ನ್ಯಾಚುರಲ್ ಆಗಿ ವೈಟ್ ಆಗೇ ಆಗುತ್ತೆ. ಅದು ಬ್ಲ್ಯಾಕ್ ಆಗುತ್ತಾ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ. ಆದರೂ ಕೂಡ ಏಜ್ ಆದಾಗ ವೈಟ್ ಹೇರ್ ಆಗೋದು ಅದು ಸಾಮಾನ್ಯ ಅಲ್ವಾ. ಬಟ್ ಈ ಏಜ್ ಆಗದೆ, ಅಂದರೆ 18 ವರ್ಷದಿಂದ ಒಂದು 30, 35, 40 ವರ್ಷದವರೆಗೆ ಅಷ್ಟು ವೈಟ್ ಹೇರ್ ಇರೋದಿಲ್ಲ ನೋಡಿ, ಆದರೂ ಕೂಡ ವೈಟ್ ಹೇರ್ ಬರುತ್ತೆ. ಅದಕ್ಕೆಲ್ಲ ಖಂಡಿತ ರಿಸಲ್ಟ್ ಇದೆ. ಹೇರ್ ಫಾಲ್ಗೆ ಆಗಿರ್ಬೋದು, ಡ್ಯಾಂಡ್ರಫ್ಗೆ ಆಗಿರ್ಬೋದು, ಮತ್ತು ಹೇರ್ ಲಾಂಗಿಗೆ ಆಗಿರ್ಬೋದು, ಖಂಡಿತ ಹೆಲ್ಪ್ ಆಗುತ್ತೆ. ಆದರೆ ತುಂಬ ಜನ ಕೇಳೋದು ಅದೇ, ಏಜ್ ಆದವರಿಗೆ ಆಗತ್ತಾ ಅಂತ. ಏಜ್ ಆದವರು ಹಾಕಿ ತುಂಬ ಹೆಲ್ಪ್ ಆದದ್ದು ಏನು ಅಂತ ಹೇಳಿದರೆ, ಆರಾಮ್ಸೆ ಫೀಲ್, ಅಂದರೆ ಒಳ್ಳೆ ನಿದ್ದೆ ಬರುತ್ತೆ. ಆ್ಯಂಡ್ ಅವರಿಗೆ ಹೇರ್ ಫಾಲ್ ಏನಾದರೂ ಆಗ್ತಾ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಒಂಥರ ಆರಾಮ ರಿಲೀಫ್ ಸಿಗುತ್ತೆ. ತುಂಬ ಜನ ರಿಸಲ್ಟ್ ಹೇಳಿದರು ನನಗೆ. ಆ್ಯಂಡ್ ತುಂಬ ಜನ ನಾನು ಕೇಳದೆ ಕೂಡ ಅವ್ರಿಗೆ ಮೆಸೇಜ್ ಹಾಕಿದ್ದಾರೆ, ಒಳ್ಳೆ ರಿಸಲ್ಟ್ ಉಂಟು, ನನಗೆ ವಾಪಸ್ ಬೇಕು ಅಂತ. 4, 5 ಫಸ್ಟಿಗೆ 1 ಬಾಟಲ್ ಆರ್ಡ್ರ್ ಮಾಡ್ತಾ ಇದ್ದವರು ಈಗ 4, 5, 6 ಆಲ್ಮೋಸ್ಟ್ ಒಬ್ಬರೇ 12 ಬಾಟಲ್ ತೆಕೊಂಡು ಹೋಗಿದ್ದಾರೆ. ಸೊ ಈ ಥರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೇಳೋಕ್ಕಿದ್ದದಿಷ್ಟೇ. ನಾನು ಇನ್ನು ಮುಂದೆ ಪೇಮೆಂಟ್ ತೆಕ್ಕೊಂಡು ನಂತರ ಕಳಿಸೋದು. ಯಾಕಂತ ಹೇಳಿದರೆ ತುಂಬ ಜನ ಪೇಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಪೇಮೆಂಟ್ ಫಸ್ಟಿಗೆ ತೆಕ್ಕೊಂಡು ಆಮೇಲೆ ಅವರಿಗೆ ಪಾರ್ಸೆಲ್ ಕಳಿಸೋದು, ಅಂದರೆ ಆಯಿಲ್ ಕಳಿಸೋದು. ಪೇಮೆಂಟ್ ಮಾಡೋದಿಲ್ಲ ತುಂಬ ಜನ. ಈ ಕಡೆಯವರೆಲ್ಲ ಮಾಡ್ತಾರೆ, ನಮ್ಮ ಕರಾವಳಿ ಆಗಿರ್ಬೋದು, ತುಂಬ ಜನ ಮಾಡ್ತಾರೆ. ಬಟ್ ಏನು ಗೊತ್ತಾ, ಈ ಉತ್ತರ ಕನ್ನಡ ಮತ್ತು ಈ ಮಂಡ್ಯ ಆ ಕಡೆ ಒಂದಿಬ್ಬರು, ಎಲ್ಲರೂ ಅಂತ ಹೇಳಲ್ಲ, ಒಂದಿಬ್ಬರು 3 ಜನ ಆ ಥರದ್ದು ನಾನು ಈಗ ಕಳಿಸ್ತೇನೆ ಮತ್ತೆ ಕಳಿಸ್ತೇನೆ ಅಂತ ಹೇಳಿ ಮತ್ತೆ ಕಾಲ್ ರಿಸೀವ್ ಮಾಡಲಿಲ್ಲ. ಮತ್ತೆ ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಸೊ ಕಾಲ್ ರಿಸೀವ್ ಮಾಡಲ್ಲ, ಆ ಥರ ಎಲ್ಲ ತುಂಬ ಆಗಿದೆ. ಅದು ಕೂಡ 1 ಬಾಟಲ್ ಅಲ್ಲ, 2, 3 ಬಾಟಲ್ ಆರ್ಡ್ರ್ ಮಾಡಿರ್ತಾರೆ ನೋಡಿ. ನಾವು ನಂಬಿಕೆ ಇಟ್ಟು ಕಳಿಸೋದು, ಪೇಮೆಂಟ್ ಮಾಡ್ತಾರೆ, ನಮ್ಮ ಜನ ಅಲ್ಲ, ಪೇಮೆಂಟ್ ಮಾಡ್ತಾರೆ ಅಂತ.
ಬಟ್ ನಂಬಿಕೆ ಇಟ್ಟು ಕಳಿಸುವಾಗ ಅವರು ಕೂಡ ನಂಬಿಕೆನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಈ ಥರ ನಾನು ನಾಳೆ ಮಾಡ್ತೇನೆ, ಶುಕ್ರವಾರ ಹಾಗೆಲ್ಲ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ, ಆ ಇನ್ವೆಸ್ಟ್ಮೆಂಟ್ ನಮಗೆ ಬರಬೇಕಲ್ವಾ? ಸುಮ್ಮನೆ ನಾವು ಕಾಟಾಚಾರಕ್ಕೆ ಮಾಡುವ ಹಾಗೆ ಇರಬಾರ್ದು. ಒಂದು ಬಿಸ್ನೆಸ್ ಅಂತ ಹೇಳುವಾಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬ ಮಾಡಿರ್ತೇವೆ ನಾವು. ಸೊ ನಂಬಿಕೆ ಇಟ್ಟು ಕಳಿಸುವಾಗ ನೀವು ಕೂಡ ಆ ನಂಬಿಕೆನ ಉಳಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ. ಆ್ಯಂಡ್ ಇನ್ನು ಮುಂದೆ ಇದೊಂದು ಕ್ಲಾರಿಫಿಕೇಶನ್ ಇರಲಿ. ಇನ್ನು ಮುಂದೆ ನಾನು ಫಸ್ಟಿಗೆ ಪೇಮೆಂಟ್ ತೆಕ್ಕೊಂಡು ಆಮೇಲೆ ಇದು ಕೊರಿಯರ್ ಮಾಡೋದು. ಆ್ಯಂಡ್ ಇದಕ್ಕೆ ತುಂಬ ನನಗೆ ಅಂದರೆ ಈಗ ಆಫ್ಟರ್ ಡೆಲಿವರಿ ತುಂಬ ಕಷ್ಟ ಆಗ್ತಾ ಇದೆ ಆಯಿಲ್ ಎಲ್ರಿಗೂ ರೀಚ್ ಮಾಡಿಸೋದಕ್ಕೆ. ಇದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿರೋದು ಸಂಜಯ್ ಮಾಣಿ ಅಂತ. ಅವನೇ ಎಲ್ಲ ಪ್ಯಾಕಿಂಗ್ ಮಾಡಿ ಅದನ್ನು ಕೊರಿಯರ್ ಮಾಡೋದು ಎಲ್ಲ ಕೆಲಸ ಮಾಡ್ತಾನೆ. ಅವನಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಹೇಳಲಿಕ್ಕಿದ್ರೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.